ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ಬಂಡಸಾಲೆ ಜ್ಞಾನೋದ ಹಿರೇ ವಿನಾಯಕೆ ಬಂಡಸಾಲೆ ಜ್ಞಾನೋದ ಹಿರೇ ವಿನಾಯಕೆ ಭ್ರಷ್ಟನು ಮುಗಿಪೊಡು ಈರೇ ತರ ತರತ ಬೇನೆ ಅಲಕೆಲವು ದುಃಖ ತರ ತರತ ಬೇನೆ ಅಲಕೆಲವು ದುಃಖ ಮಿತಿ ಮೀರಿದೆ ಮುಗಿತಿ ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ವಿಘ್ನನು ಆಗ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ ಭಗ್ನನು ಮುಗಿ ಪುಲೆ ಸ್ವಾಮಿ. ಆತ್ಮೀಯರೇ, ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ರಿಜಿಸ್ಟರ್ಡ್ ತೊಕ್ಕೋಟು ಇವಜಿ 2ನೇ ವರ್ಷದ ಆಟಿದ ಕೂಡುಗು ಬತ್ತಿಂಚಿ ಮಾತ ಬಿನ್ನೆರನ್ನ ಸುರುಕಾದ ಮೋಕೆಡು ಎದುಕೊಂದು ಇವಜಿ ಮಿತ್ತ ಚಾವಡಿಡು ಇನಿಥ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನಡು ಪುನಂಚಿನ ಗೌರವ ಗುರಿಕಾರರಾಯನಂಚಿನ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಗುರಿಕಾರರಾಯನಂಚಿನ ಜೀವಂತ ಕೋಟಲ್ಲಿ ಇರೇನಿಯಾನ ಈ ಕಾರ್ಯಕ್ರಮಕ್ಕೂ ಪ್ರೀತಿಡು ಸ್ವಾಗತವನ್ನು ಮಲ್ತಂದು ಇರೆಗೆ ದಾಮೋದರ್ ಮೇರೆ ಬತ್ತದೆ ಶಾಲುದ ಮಾನಾದಿಗೆಯನ್ನು ಮಲ್ಪಡು ಬಣ್ಣದ ಇಡ ಭಿನ್ನಾಯನ ಮಲ್ತಂದಲ್ಲ ಸಮಿತಿದ ಸದಸ್ಯರಾಯನಂಚಿನ ಹಿರಿಯರಾಯನಂಚಿನ ದಾಮೋದರ್ ಮೇರೆ ಬತ್ತದೆ ಶಾಲುದ ಗೌರವವನ್ನು ಕೊರಡು ಬಣ್ಣದಕ್ಕೆ ಏನದಿಲ್ಲ. ಅದೇ ರೀತಿ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಎಂಗ್ಲೆಗೆ ಸಲಹೆಗಾರರು ಹಿರಿಯರ್ಲಾದಲ್ಲೇರು ಈ ಒಂಜಿ ಗೌರವ ಸಲಹೆಗಾರನ ಆನಂದ ಮಾಸ್ಟರ್ ಎಂಗಲಟ್ಟಲ್ಲೇರು ಅರೆಲ್ನ ಯಾನಿ ಈ ಕಾರ್ಯಕ್ರಮಕ್ಕೂ ಪ್ರೀತಿದ ಸ್ವಾಗತ ಮಲ್ತಂದು ಹಿರಿಯ ರಮೇಶ್ ಸಾಮಾನಿ ಏರ್ ಬತ್ತದು ಶಾಲ್ ಗೌರವದ ಮಾನಾದಿಗೆಯನ್ನು ಮನ್ಕೊಡು ಬಂಡದು ಎರಡ ಭಿನ್ನಾಯನ ಮಲ್ತಂದಲ್ಲ ಯುಜಿ ವೇದಿಕೆ ಪುನಂಚಿನ ಆನಂದ ಮಾಸ್ಟರ್ ಅಸೆಗಳ ಮೇರೆಗೆ ರಮೇಶ್ ಅಣ್ಣ ನಡೆದು ಶಾಲದ ಮಾನಾದಿಗೆಯನ್ನು ಮಲ್ತಂದಲ್ಲೇರು. ಅದೇ ರೀತಿ ಈ ಸಮಿತಿ ನಮ್ಮೊಟ್ಟಿಗೆ ಗೌರವ ಅಧ್ಯಕ್ಷರಾದ ನಮ್ಮೊಟ್ಟಿಗೆ ಬಿನ್ನಿ ಬಿನೊಂದು ಪುನಂಚನ ರಾಕೇಶ್ ಮೈಪಾಸ್ ನಮ್ಮೊಟ್ಟಿಗೆ ಎಲ್ಲರೂ ಇರೇನೆ ಯಾನ್ ಈ ಕಾರ್ಯಕ್ರಮಕ್ಕೂ ಪ್ರೀತಿಯ ಸ್ವಾಗತ ಇರೆಗೆ ನವೀನ್ ಮೇರೆ ಬತ್ತದು ಶಾಲದ ಮಾನಾದಿಗೆಯನ್ನು ಮಲ್ಪೋಡು ಬಂಡದು ಭಿನ್ನಾಯನ ಮಲ್ತಂದಲ್ಲ ಶ್ರೀ ನವೀನ್ ಮೇರೆ ಬತ್ತದು ಶಾಲದ ಗೌರವವನ್ನು ಕೊರಡು ಬಂಡದು ಭಿನ್ನಾಯ ಮಲ್ತಂದಲ್ಲ. ಅದೇ ರೀತಿ ಈ ಕೂಟದ ಗೌರವ ಕಾರ್ಯಂತರಾದ ನಮ್ಮೊಟ್ಟಿಗೆ ಪುನರ್ ಗಣೇಶ್ ಕಾಪಿಗಾಡ ನಮ್ಮೊಟ್ಟಿಗೆ ಎಲ್ಲರೂ ಇರೇನೆ ಈ ಕಾರ್ಯಕ್ರಮಕ್ಕೆ ಅನ್ನು ಮೋಕೆಡು ಇದ್ಕೊಂಡೋದಿಲ್ಲ ಇರೆಗೆ ಪ್ರಸಾದ್ ಈರ ಬತ್ತದು ಶಾಲದ ಗೌರವವನ್ನು ಕೊರಡು ಬಂಡದ ಇಡ ಭಿನ್ನಾಯನ ಮಲ್ತಂದಲ್ಲ ಶ್ರೀ ಗಣೇಶ್ ಕಾಪಿಗಾಡ್ ಈ ಸಮಿತಿದ ಗೌರವ ಕಾರ್ಯಂತರಾದ ನಮ್ಮೊಟ್ಟಿಗೆ ಎಲ್ಲರೂ. ಅದೇ ರೀತಿ ಈ ಕಾರ್ಯಕ್ರಮ ನಮ್ಮೊಟ್ಟಿಗೆ ಕೋಶಾಧಿಕಾರಿಯಾದ ಬಿನ್ನಿ ಬೆನ್ಮನಂಚನ ಹರೀಶ್ ಅಮ್ಲಮಗರು ನಮ್ಮೊಟ್ಟಿಗೆ ಎಲ್ಲರೂ ಇರೇನಿಯನ ಪ್ರೀತಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿದ್ರೆ ಇದಕ್ಕೆ ದೀಕ್ಷಿತ್ ಬತ್ತದೆ ಶಾಲುದ ಮಾನಾದಿಗೆಯನ್ನು ಮಲ್ಪಡ್ಬಂಡದು ಭಿನ್ನಾಯನ ಮಲ್ತಂದಲ್ಲ.
ಅದೇ ರೀತಿ ಈ ಕಾರ್ಯಕ್ರಮಗಳು ನಮ್ಮೊಟ್ಟಿಗೆ ಇತ್ತನಂಚಿನ ಸಮಿತಿದ ಮಾತಾ ಸದಸ್ಯರನ್ನ ಒಟ್ಟಿಗೆ ಸ್ವಾಗತ ಮಲ್ತೊಂದು ಅದೇ ರೀತಿ ಅಗಲ ಬತ್ತಿಂಚಿನ ಇಲ್ಲದಕ್ಲೆಂಗ್ಲ ಪ್ರೀತಿಯ ಸ್ವಾಗತ ಮಲ್ತೊಂದು ಹೊಸಪುರದ ದೃಶ್ಯ ಮಾಧ್ಯಮದಕ್ಲೆಂಗ್ಲ ಸ್ವಾಗತ ಮಲ್ತೊಂದು ಎನ್ನ ಸ್ವಾಗತ ಭಾಷಣ ಮುಗಿಯುತ್ತೆ ಸುಲ್ಬೆ ನಿತ್ತ ಚಾವಡಿಡು ಓಲಗ ಆತನ ಜೊತೆನ ನಮ್ಮ ಸಮಿತಿದ ಪದಾಧಿಕಾರಿಗಳನ್ನು ಶಬ್ದ ಪುರ್ಪಡು ಎದುಕೊನ ಜೊತೆನ ಪ್ರವೀಣ್ ಬಸ್ಸಿ ಅವರಿಗೆಲ್ಲ ಆಪ್ತಿ ಪೆತ್ತಡ ಈ ಒಂದು ಪುರ್ಲ ಕಜ್ಜುಗು ಎದುಕೊನ ಬಂದುಡೆ ಜ್ಯೋತಿ ಶ್ಯಾಮಪಿತ ಜ್ಯೋತಿ ತಮಸಃ ಪರಮುಚ್ಯತೆ ಜ್ಞಾನಂ ಜ್ಞೇಯಂ ಜ್ಞಾನಗಮ್ಯಂ ಬುದ್ಧಿಸಲು ಸರ್ವಿಶಿಷ್ಟ ಪಂಡಿರೇಕ ತುಡರು ಆದ ಪುಣೈ ಈ ಜಗತ್ತದ ಅಂಚಿ ಉಪುಣೈ ಅಂಚಿತ್ತಿನ ಪರಮ ಜ್ಯೋತಿದ ಪ್ರತೀಕವಾಯಿನ ತುಡರನ್ನೇ ಅರಳಾದ ದಿನದ ಪಡಿಗೆ ಪಜ್ಜದೀಪನ ಅಂಚಿದಿನ ಪುರ್ಲ ಸಂಸ್ಕೃತಿ ನಮ್ಮವು ಅಂಚಾದ ತುಳುವಿನ ಒಂಜಿ ಕಾರ್ಯಕ್ರಮ ಆರಂಭ ಅನಗ ತುಡರು ಅರಳಾದೆ ಎಡ್ಡೆ ಕಜ್ಜುಕ ಪದ್ಧತಿ ಅಂಚಿನ ಪುರ್ಲ ಸಂಸ್ಕೃತಿ ಅಂಚನೆ ಆಟಿದೊಂಜಿ ಕೂಡಾಟಿಕೆ ತಪ್ಪಂಚಿನ ಈ ಪುರ್ಲ ಕಜ್ಜಗು ತುಡರನ ಅರಳಾಣ ಒಟ್ಟುಗು ಪದ್ಧತಿಯರುಳ್ಳ ಏತೆ ತುಡರು ಅರಳಾಣ ಒಟ್ಟುಗು ಕಜ್ಜುಗು ಪದ್ಧತಿಯರುಳ್ಳ ತಕೋಟ್ ರಾಕೇಶ್ ಬೈಪಾಸ್ ಹರೀಶ್ ಅಂಬ್ಲಮುಗರ್ ಗಣೇಶ್ ಕಾಪಿಕಾಡ್ ಅಂಚನೆ ಪ್ರವೀಣ್ ಬಸ್ತಿ ಮುಕ್ಲಿನ ದಿವ್ಯ ಹಸ್ತಡು ಉನಿತ ಪುರ್ಲ ಕಜ್ಜುಗು ಪಂಚದೇವದಲ್ಲ ಆಟಿಡುಜಿ ಕೂಡಾಟಿಕೆದ ಈ ಪುರ್ಲ ಕಜ್ಜಗು ತುಡರು ಅರಳಾವನ ಒಟ್ಟುಗು ಚಾಲನೆ ಕೊರದೊಳ್ಳೆರೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಗೌರವ ಸಲಹೆಗಾರರಾದ ಜನ ಆನಂದ್ ಕೆ ಅಸೇಗೋಳಿ ಅಂಜನೆ ಕೂಟದ ಗುರುಕಾರನೆಂದ ಜೀವನ್ ಕುಮಾರ್ ತಕೋಟ್ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕೋಶಾಧಿಕಾರಿ ನೆಂಚಿನ ಹರೀಶ್ ಅಂಬ್ಲಮುಗರ್ ಗೌರವ ಗುರುಕಾರ ನೆಂಚಿನ ರಾಕೇಶ್ ಬೈಪಾಸ್ ಆಟಿಡೊಂಜಿ ಕೂಟಾಟಿಕೆದ ಸಂಚಾಲಕರ ನೆಂಚಿನ ಪ್ರವೀಣ್ ಬಸ್ತಿ ಮುಕ್ಲಿನ ದಿವ್ಯ ಹಸ್ತಡು ಅನಿತ ಪುರ್ಲ ಕಜ್ಜುಗು ತುಡರು ಅರಳಾವನ ಒಟ್ಟುಗು ಚಾಲನೆ ಕೊಡ್ತೀರಿ ಬಂದುಡೆ ಆಟಿದ ದಿನ ಬಂದಾಗ ನಮಗೆ ಮಾತಾಡಲಿಲ್ಲ ವಿಶೇಷವಾದ ದಿನಾಂತ ಪರಳಿ ಬಿನ್ನೊಂದು ತಂಗನ ಜೀವನ ಸಾರ್ಥಕ ಮಂತ್ರಂಚಿನ ಒಂದು ದಿನಾಂತ ಪರಳಿ ಆನಿದ ಕಾಲಡು ಏತು ಬಸ್ಸ ಬತ್ತನಲ್ಲ ಬೆನ್ನೊಂದು ತಂಗನ ಜೀವನ ಸಾಗಿಸ ಒಂದು ಬತ್ತನ ಅಂಚೆತ್ತಿನ ನೆನಪುನು ಮಲ್ಪನಂಚಿನ ಒಂದು ಕಚ್ಚು ಮಿತ್ತ ಚಾವಡಿಡು ನೇಜಿ ನಡಪುನ ಮೂಲಕ ಆಟಿದೊಂಜಿ ಕೂಡಾಟಿಕೆದ ಈ ಪುರ್ಲ ಕಚ್ಚು ಆರಂಭ ಆ ಒಂದೊಂದು ದಿನದ ಪಡಿ ಸುರು ಅವಳ ತುಡರು ಅರವಣ ಒಟ್ಟಿಗೆ ನಮ್ಮ ಚಾಲನೆ ಮಲ್ಪನ ಒಟ್ಟಿಗೆ ಆಣಿದ ಕಾಲಡು ಪ್ರತಿದಿನದ ಲೊಪ್ಪು ಅವಳ ನಡ ನೇಜಿ ನಡೆದೆ ತಗ್ಲಿನ ಜೀವನ ಸಾರ್ಥಕ ಮಂತನಕ್ಲು ನಮ್ಮ ಹಿರಿಯ ಪಿರಿಯಾಕ್ಲು ಅಂಚೆತ್ತಿನ ಹಿರಿಯ ಪಿರಿಯಾಕ್ಲ ನೆನಪು ಮಲ್ಪನ ಒಂಜಿ ಪುರ್ಲ ಲೇಸು ಮಿತ ಚಾವಡಿಡು ನೇಜಿ ನಡಪುల ಮೂಲಕ ಈ ಒಂಜಿ ಪುರ್ಲ ಕಚ್ಚುಗು ಪಜ್ಜಿಸಿ ಬಂದಲ್ಲ ಗೀರಿ ಕುಟ್ಟು ನಂಚಿನ ಬಸ್ಸ ಬತ್ತದಲ್ಲ ಕಂಡಡು ಓದು ನೇಜಿ ನಡೆದು ತಂಕ್ಲನ ಜೀವನ ಸಾರ್ಥಕ ಮತ್ತ ನಂಚಿನ ನಮ್ಮನ ಹಿರಿಯ ಪ್ರಿಯಾಗ್ಲನ ನೆನಪುನು ಇತ್ತೆಲ್ಲ ಮಲ್ಪ ನಂಚಿನ ಒಜಿ ಬಂದುಳೆ ಕಾಡದ ಶಾರ್ದೂಲೆಲ್ಲ ಪತ್ತು ಪಚ್ಚೆ ತುಂಬು ಪೋನಗ ವರ ಪ್ರತಿಷ್ಠಾನ ನಡೆತಿ ಬತ್ತಿನ ಸಾಧಿದ ಒಟ್ಟಿಗೆ ಪ್ರಾಸ್ತಾವಿಕ ನುಡಿತ ಒಟ್ಟಿಗೆ ನಮಗೆ ಈ ಕೂಟದ ಒಂಜಾತ ತೇರ್ದಿಂಚಿನ ಮಾತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ
ಪೂರ ಪರಿವಾರದ ಸದಸ್ಯರನಕ್ಲೆ ಇನಿ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ವತಿರ್ದು ಆಟಿಡೊಂಜಿ ಕೂಡಾಟಿಕೆ ಮನ್ಪಂಚಿನ ಇಂಜಿ ಕಾರ್ಯಕ್ರಮನ ಇಂಕಲು ಮುಲ್ಪ ಅಟ್ಟಣೆ ಮಂತದ ಕರಿನ ವರ್ಷದಿಂಚ ಈ ಒಂಜಿ ಕಾರ್ಯಕ್ರಮನ ಶುರು ಮಂತಿತ್ತ ಈ ವರ್ಷ ಕೊಲ್ಯದ ಒಂಜಿ ಕುಲಾಲ ಮಂದಿರಡ್ ಈ ಕಾರ್ಯಕ್ರಮ ನಮ್ಮ ಮಂತೊಂದುಲ್ಲ ಈ ಕಾರ್ಯಕ್ರಮ ಇತ್ತೇನೆ ನಮ್ಮ ಒಂಜಿ ಬಾರಿ ಒಂಜಿ ಸಾಂಪ್ರದಾಯಿಕವಾದ ಕಾರ್ಯಕ್ರಮದ ಉದೀಪನ ಮಂತದ ದೀಪದೊಟ್ಟಿಗೆ ಒಂಜಿ ಕುರಲ್ನ ಅರ್ಪಣೆ ಮಂಚಿನ ದಯಪಂಡ ಆಟಿದ ತಿಂಗಳು ನಮ್ಮ ಬೇಸಾಯಗಳ ಸಂಬಂಧಪಟ್ಟ ಅಂಚಿನ ಕೃಷಿಗೆ ಸಂಬಂಧಪಟ್ಟ ಅಂಚಿನ ಅಂಜಿರ ತಿಂಗಳು ಅದಪ್ಪು ಪಂಡ ತುಳುನಾಡು ಪ್ರತಿಯೊಂದು ವಿಚಾರಗಳ ಇತ್ತಿನಾಡ ಅವು ಅವು ಪರ್ಬ ಅದುಪ್ಪು ಅತನಾಡ ಬೆತೆ ಬೇತೆ ವಿಚಾರಗಳ ಅದುಪ್ಪು ಅವು ಕೃಷಿಗೆ ಸಂಬಂಧವಾದ ಉಪ್ಪು ನಡೆದ ಹತ್ರ ಈ ಆಟಿ ತಿಂಗಳ ಅಂಚಿನ ಈ ಒಂದು ಕಾರ್ಯಕ್ರಮ ನಮ್ಮ ಒಂಜಿ ಕುರಲ್ನ ಅರ್ಪಾದ ಭೂಮಿ ತಾಯಿಗಳ ಒಂಜಿ ಗೌರವ ಅರ್ಪಣೆ ಮನ್ಪಣಂಚಿನ ಕಾರ್ಯಕ್ರಮದೊಟ್ಟಿಗೆ ಇಂಕಲ ಶುರುಮಂತ ಇನ್ನಿತ ಈ ಕಾರ್ಯಕ್ರಮ ಇಂಕಲೊಟ್ಟಿಗೆ ಇಂಕಲ ಗೌರವ ಸಲಹೆಗಾರಂಚಿನ ಆನಂದ್ ಮಾಸ್ಟರ್ ಉಳ್ಳೇರು ಅವೆಲಕ್ಕನೆ ಗೌರವಾಧ್ಯಕ್ಷ ನೆಂಚಿನ ರಾಕೇಶ್ ಉಳ್ಳೇರು ಅವೆಲಕ್ಕನೆ ಪ್ರಧಾನ ಕಾರ್ಯದರ್ಶಿ ನೆಂಚಿನ ಗಣೇಶ್ ಕಾಪಿಕಾಡ್ ಅಂಚನೆ ಕೋಶಾಧಿಕಾರಿ ಹರೀಶ್ ಮಗರು ಅವೆಲಕ್ಕನೆ ಈ ಒಂಜಿ ಆಟಿದ ಈ ಕಾರ್ಯಕ್ರಮದ ಸಂಚಾಲಕ ನೆಂಚಿನ ಪ್ರವೀಣ್ ಬಸ್ತಿಲ್ಲೇರು ಅಂಚನೆ ವೇದಿಕೆದ ದುಂಬುಡು ಮಾತ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಮಾತ ಪ್ರಮುಖರು ನಕ್ಲು ಬರುಳ್ಳೇರು ಇನಿ ನಮ್ಮ ಮಾತ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಈ ಕಾರ್ಯಕ್ರಮಕ್ಕೆ ನಿಖಿಲ ಪೂರ ಬೈದರು ನಿಖಿಲಿಗೆ ಸುರುಕಾದ ಯಾನು ಸೊಲ್ಮೆನ್ ಸಂದೇಹ ಅಂತಂದ್ರೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಕರಿನ 15 ವರ್ಷದ ಬಳಿಕ ಇನ್ನೊಂದು 14ನೇ ವರ್ಷಕ್ಕೆ ಕಾರ್ದೀಪುನಂಚಿನ ಒಂಜಿ ಸುಸಂದರ್ಭದ ಒಂಜಿ ಸಂಸ್ಥೆ ಈ ಸಂಸ್ಥೆದ ಕಾರ್ಯಕ್ರಮ ಪ್ರತಿವರೆಗಳ ನಿಖಲೆ ಮಾತೆರೆಗಳ ತೆರೆದುಪ್ಪುಂದು ಎನ್ನುವೆ ಐಟೊಟ್ಟಿಗೆ ನಮ್ಮ ಒಂಜತ್ತು ವಿಚಾರ ದಯಪಂಡ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ ಸುರುಮಂತಿನಂಚಿನ ಉದ್ದೇಶ ಇಂಚಿನ ಪಂಡ ರಾಷ್ಟ್ರೀಯವಾಯಿನಂಚಿನ ಚಿಂತನೆದೊಟ್ಟಿಗೆ ಭಗತ್ ಸಿಂಗ್ ಇಂಚಿನ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡ್ತಿತ್ತೇನೆ ಅವೊಂಜಿ ಆದರ್ಶನ ನಮ್ಮೊಟ್ಟಿಗೆ ದೀವೊಂದು ಆ ಆದರ್ಶದೊಟ್ಟಿಗೆ ರಾಷ್ಟ್ರೀಯ ಚಿಂತನೆ ಬೊಕ್ಕ ಸಾಮಾಜಿಕವಾಯಿನಂಚಿನ ಕೆಲಸ ಕಾರ್ಯ ಮನ್ಪೊಡು ಪಂಪಂಚಿನ ಪ್ರಮುಖವಾಯಿನಂಚಿನ ಉದ್ದೇಶ ಈ ಕಾರ್ಯಕ್ರಮನ ಈ ಒಂಜಿ ಸಂಸ್ಥೆ ನಮ್ಮ ಬಂತದ್ದು ಬರೋದಿಲ್ಲ ದುಂಪೊಂದಿಲ್ಲ ಈ ಸಂಸ್ಥೆ ಸುರುಡ್ದಿಂಚನೆ ಈ ಸಂಸ್ಥೆ ಇಪ್ಪುನಂಚಿನಕ್ಲು ಪೂರೆಲ್ಲ ಭಗತ್ ಸಿಂಗ್ ನಮಿತ್ತು ವಿಶೇಷವಾದ ಗೌರವ ಅಭಿಮಾನ ಅಂಚನೆ ಭಗತ್ ಸಿಂಗ್ ನಮಿತ್ತು ಒಂಜಿ ಸ್ಫೂರ್ತಿನ ಪತ್ತೊಂದು ನಮ್ಮ ಒಂಜಿ ಸದಸ್ಯನಕ್ಲು ಪೂರ ಬೇಲೆ ಮಂತಂದಿಲ್ಲ ಅವೆಲ್ಲಗನೆ ಆಟಿದ ತಿಂಗಳು ನಮ್ಮ ಮಾಸ್ಟರ್ ಆಟಿ ತಿಂಗಳ ಬಗ್ಗೆ ಪಂಡ್ರೆ ಐತೆ ಕುಲೊಂದಿಲ್ಲ ಆಯ್ತಾ ಆರು ಪಂಪಣ ನಾಡು ಯಾಂದಾಲ ಪಂಡ್ರೆ ಬುಜ್ಜಿ ಆಟಿ ತಿಂಗಳು ಎಂಚಿನ ಕಷ್ಟ ತಿಂಗಳು ನಮಗೆ ಮಾತಿಲ್ಲ ಗೊತ್ತು ದಯಪಂಡ ಇತ್ತೆ ನಮ್ಮ ಪೂರ ಬೆತ್ತ ಬೆತ್ತ ಐಟಮ್ ಇಲ್ಲ ಕಾಣುತ್ತೆ ಒಂದು 25-30 ಬಗೆತ ಐಟಮ್ ಇನಿ ಮಧ್ಯಾಹ್ನ ನಮ್ಮ ಪೂರ ನಮ್ಮ ಬಂಜಿದಲ್ಲೇ ಪಾಡ್ರಿಲ್ಲ ಆಂಡ ದುಂಬುದ ಕಾಲಡ್ ಅವೊಂಜಿ ತಿನಸಲು ಪೂರ ಎಂಚಿನ ಎತ್ತಿನ ಅವು ಪ್ರಕೃತಿಲು ಆ ಸಂದರ್ಭ ತಿಕ್ಕೊಂದು ತಿನಂಚಿನ ಆ ಗೆಡ್ಡೆ ಗೆನಸಲು ಅದುಪ್ಪು ಅತ್ತನಂಡ ಪಂದು ತಿಕ್ಕುನಂಚಿನ ತೊಜಂಕ ಅದುಪ್ಪು ತಿಮರ ಅದುಪ್ಪು ಆಟಿದ ತಿಂಗಳು ಬರ್ಪಣೆ ದುಂಬು ಮರ ಅರೆ ಒಂದು ದೊಂಬುದ ಟೈಮ್ ಅರೆಗಲಡು ಪೂರ ಉಪ್ಪಡಚ್ಚಿಲು ಪಾಡ್ದುಪ್ಪ ನೀರು ಕುಕ್ಕು ನೀರು ಉಪ್ಪು ನೀರು ಪಾಡ್ದುಪ್ಪ ಅತನಂಡ ಬೆತ್ತ ಬೆತ್ತ ನೆಲ್ಲಿನ ಪೂರ ನೀರು ಪಾಡ್ದುಪ್ಪ ಅವನು ಮಾತ ನುಂಗೆಲ್ ಮೀನು ಇದು ಮಾತ ಈ ಆಟಿ ತಿಂಗಳದ ಪೂರ ತಿನಸಿಲ್ಲ ದುಂಬುದ ಕಾಲಡು ಇತ್ತೆ ನಮಕ್ ಸುರುಡ್ದು ರಾಷ್ಟ್ರ ಮಟ್ಟದ ನಮಕ್ ಆಟಿ ತಿಂಗಳಂದಿಜ್ಜಿ ಪೂರ ಸೋನ ಬಂಡ ಪರ್ಬದ ತಿಂಗಳು ಲೆಕ್ಕ ನಮ್ಮ ಓ ಸಂದರ್ಭ ನಮ್ಮ ಇಲ್ಲದಕ್ಲೆಗೆ ತಲೆ ಒಯ್ಕಲ ಕಮ್ಮಿ ಜಂಚಿನ ಪರಿಸ್ಥಿತಿ ನಮ್ಮ ಇತ್ಯದ ಸಂದರ್ಭಲ್ಲ ಅಂದ್ರೆ ಜೋಕ್ಲೆ ದುಂಬು ನಮಕ್ಲ ಈ ಆಟಿ ತಿಂಗಳದೊಂದು ವಿಶೇಷ ಗೊತ್ತು ಪೋಡು ಆಟಿ ತಿಂಗಳು ದಾಯಿಗೋಸ್ಕರ ಇಂಚಿನ ತಿನಸಲನ್ನ ಪ್ರಕೃತಿ ತಿಕ್ಕುನಂಚಿನ ತಿನಸಲನ್ನ ತಿನ್ಪುಣಕ್ಲ ಒಂಜಿ ವೈಜ್ಞಾನಿಕವಾಯಿನಂಚಿನ ಉದ್ದೇಶ ಉಂಟು ನಮ್ಮ ದೇಹದ ನಮ್ಮ ಉಷ್ಣಾಂಶ ಕಮ್ಮಿ ಆಪುನಂಚಿನ ಪೂರ ಬರ್ಸ ಉಪ್ಪುನಂಚಿನ ಸಂದರ್ಭದ ಶೀತದ ಒಂಜಿ ಶರೀರಗೆ ಐಕ್ ಉಷ್ಣಾಂಶ ಬೋರ್ಡು ಪಂಪುನಂಚಿನ ಉದ್ದೇಶದೇ ಒಂಚೂರು ಉಷ್ಣಾಂಶ ಉಪ್ಪುನಂಚಿನ ತಿನಸಲು ನಮ್ಮ ತಿನ್ಪ ಇದು ಮಾತ ಈ ಆಟಿ ತಿಂಗಳದೊಂದು ವಿಶೇಷತೆ ಇನಿ ನಿಖಲ್ ಮಾತೆಲ್ಲ ಬೈದರು ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಒಂದು ವಿಶೇಷ ಕಾರ್ಯಕ್ರಮ ದಯಪಂಡ ನೆಟ್ ಇಲ್ಲದಕ್ಕೆಲ್ಲ ಬರೋಡು ಇಲ್ಲದಕ್ಕೆಲ್ಲ ಪರಿವಾರದಕ್ಕೆಲ್ಲ ಒಟ್ಟಿಗೆ ಸೇರಿದ ಈ ಕಾರ್ಯಕ್ರಮ ಪಡೋ ಪಂಚನ ಮಲ್ಲ ಉದ್ದೇಶದ ಈ ಕಾರ್ಯಕ್ರಮ ನೆಂಕಲ್ ಮಂತದ ಅವೆಲ್ಲಕ್ಕನೆ ಇಲ್ಲಡು ಪ್ರಮುಖವಾದ ಪೊಂಜೋಲ್ಗೆ ದಯಪಂಡ ಅಕ್ಲಕ್ಲು ಇಲ್ಲಡು ಆಂಜೋಲಿ ಎಲ್ಲ ಮಂತ್ ಕಾಣದಿದ್ದೀರಿ ಪಂಡ ಎಂಕಲ್ ಅವಳು ಎಂಕಲ ಮೀಟಿಂಗ್ ಎಂಕಲ್ ಬಂತ ಅವು ರಾಕೇಶ್ ಪತ್ರಡ್ಡೆ ಕನೋಡು ಗಣೇಶ್ ಉಪ್ಪಡವಚ್ಚಲ್ ಕನೋಡು ಅತ್ತನಂಡ ಬೊಕ್ಕ ಒಂಜೊಂಜಿ ಕನೋಡು ಪಂತ ಅಂಡ ಅವು ಕನೋಡು ಇತ್ತಿನ ಅಕ್ಲು ಇಲ್ಲದಕ್ಲ ಪೊಂಜೋಲು ಅವೇನು ಮಂತ್ ಕನೋಡು ಅಪ್ಪು ಐಕ್ ಸಾಕಾರ ಆಂಜೋಲು ಕೊಡ್ದುಪ್ಪೇರು ಅಂಚಾದ ನಿಕ್ಲೆಗೆ ಸುರೂಕಾದು ಇಲ್ಲಡು ಕಣದಿನಂಚಿನ ಆ ಪೂರ ಪೊಂಜೊಲ್ಲೆಗೆ ಮಾತೆರೆಗ್ಲ ಯಾನ ಸೊಲ್ಮೇನ್ ಸಂದೇಹ ಅಂತಂದ್ರೆ ದುಂಬುದ ದಿನಟ್ಲ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನಕ್ಕೆ ನಿಖಲ್ನ ಸಹಕಾರ ಇಂಚನೆ ಪಡು ಅವಲಕ್ಕನೆ ನಿಖಲ್ನ ಪೂರನ್ಲ ಒಂಜಿ
ಇನಿ ಬೈದಿನಕ್ಕೆ ನಿಕ್ಲೆ ಪೂರೈಗಳ ಸ್ವಲ್ಪ ಸಂದೇಹ ಮಂತೊಂದು ಇನ್ನು ಎರಡು ಪಾತ್ರೆ ಮುಕ್ತಾಯ ಮಂತೊಂದು ಜೈ ಹಿಂದ್ ಜೈ ಕರ್ನಾಟಕ ಇಂಗನ ಪುದರದಿ ಒಂದು ಈ ಊರುಡು ಒಂಜಾತ್ ಧಾರ್ಮಿಕ ಸಾಮಾಜಿಕ ಕೈಂಕರ್ಯಗಳು ಒಂಜಿ ವಿಶೇಷ ಮಹತ್ವ ಕೊರ್ಪುನಂಚಿತ್ತಿನ ಸಂಘಟನೆ ಬುಡುಪಾಯಿನಂಚಿತ್ತಿನ ಜೀವನ್ ಕುಮಾರ್ ತೊಕೋಟು ಅರ್ನ ನುಡಿ ಪುರ್ಪುನು ಕಿಬಿಕೊಂಡೆ ಮಲ್ದದ ಕೀನಂದ ಬಂದುಳೆ ಆವ ದೇವ ಒಲಿದರೇನು ಮನೆಯ ದೇವ ಮುನಿದರೆ ಆವ ದೇವ ಮುನಿದರೇನು ಆವ ದೇವ ಮುನಿದರೇನು ಅಂತ ಕವಿವರಿಯರು ಹೇಳಿದ್ದಾರೆ. ಅಂದರೆ ನಾವು ಹೊರಗಡೆ ಎಲ್ಲವನ್ನ ಗೌರವ ಆಧಾರಗಳನ್ನು ಪಡೆದಿದ್ರು ಕೂಡ ಮನೆಯ ದೇವರು ನಮಗೆ ಒಲಿಯಬೇಕು. ಇವತ್ತು ಯುವಕರು ಒಂದು ಉತ್ತಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಮನೆಯವರು ಅದಕ್ಕೆ ಸಹಯೋಗವನ್ನು ಕೊಟ್ಟರೆ ಮಾತ್ರ ಅವರು ಯಶಸ್ಸಿನ ಹಾದಿಯಲ್ಲಿ ಮುನ್ನೋದಕ್ಕೆ ಸಾಧ್ಯ. ಹಾಗಾಗಿ ಜೀವನ್ ಕುಮಾರ್ ತೊಗೋಟ್ ಅವರು ಈ ವರ್ಷ ಕಳೆದ ವರ್ಷದಿಂದ ನಮ್ಮ ಪರಿವಾರವನ್ನು ಒಟ್ಟು ಮಾಡಿ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಎನ್ನುವಂತಹ ಒಂದು ಶ್ರೇಷ್ಠ ಸಂಕಲ್ಪವನ್ನು ಮಾಡಿದರು. ಇದು ಈ ವರ್ಷ 2ನೇ ವರ್ಷ. ಹಾಗಾಗಿ ಆಗಮಿಸಿರ್ತಕ್ಕಂತಹ ಸದಸ್ಯರ ಎಲ್ಲ ಮನೆಯ ಮಂದಿಗಳಿಗೆ ಅತ್ಯಂತ ಪ್ರೀತಿ ಗೌರವ ಅಭಿಮಾನದಿಂದ ಸ್ವಾಗತಿಸುತ್ತಾ ಇದೀಗ ಆಟಿಯ ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಮ್ಮ ಮುಂದೆ ಬಿತ್ತರಿಸಲಿದ್ದಾರೆ. ನಮ್ಮ ಸಮಿತಿಯ ಗೌರವ ಸಲಹೆಗಾರರಾದಂತಹ ಆನಂದ್ ಕೆ ಅಸೈಗೋಳಿ. 15ನೇ ವರ್ಷದ ಕಾರ್ಯಕ್ರಮದ ಅಂಗವಾಗಿ ನಡೆಯುವಂತಹ ಈ ಆಟಿಡೊಂಜಿ ಕೂಡಾಟಿಕೆ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದ ವೇದಿಕೆಯಲ್ಲಿರತಕ್ಕಂತಹ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾದಂಥ ಜೀವನ್ ಕುಮಾರ್ ಅವರೇ, ಗೌರವ ಅಧ್ಯಕ್ಷರಾದಂಥ ರಾಕೇಶ್ ಬೈಪಾಸ್ರವರೇ, ಪ್ರಧಾನ ಕಾರ್ಯದರ್ಶಿ ಆಗಿರತಕ್ಕಂಥ ಗಣೇಶ್ ಕಾಪಿಗಡ್ರವರೇ, ಕೋಶಾಧಿಕಾರಿ ಹರೀಶ್ ಅಂಬ್ಲಮಗರ್ರವರೇ, ಇವತ್ತಿನ ಕಾರ್ಯಕ್ರಮದ ಸಂಚಾಲಕರಾಗಿರತಕ್ಕಂಥ ಗೌರವಾನ್ವಿತ ಪ್ರವೀಣ್ ಬಸ್ತಿ ಅವರೇ, ಹಾಗೆ ವೇದಿಕೆಯಲ್ಲಿ ಮುಂಭಾಗದಲ್ಲಿರ್ತಕ್ಕಂಥ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಸರ್ವ ಸದಸ್ಯರೇ, ಬಂಧುಗಳೇ, ಕುಟುಂಬಸ್ಥರೇ, ಇವತ್ತು ಪ್ರಸ್ತಾವನೆಯಲ್ಲಿ ಹೇಳಿದ ಹಾಗೆ ಆಟಿಡೊಂಜಿ ಕೂಡಾಟಿಕೆ ಈ ಕಾರ್ಯಕ್ರಮದ ಇವತ್ತಿನ ಮಹತ್ವ ಏನು ಅನ್ನೋದರ ಬಗ್ಗೆ ಒಂದೆರಡು ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಗೆಲ್ಲ ತಿಳಿದಿರುವ ಹಾಗೆ ಬ್ರಿಟಿಷ್ ಕ್ಯಾಲೆಂಡರ್ನ ಮೂಲಕ ಬರುವಂಥ 4ನೇ ತಿಂಗಳು ಆಟಿ. ಬ್ರಿಟಿಷ್ ತಿಂಗಳಲ್ಲಿ ಜುಲೈ ಮತ್ತು ಆಗಸ್ಟ್ ತಿಂಗಳಲ್ಲಿ ಬರುವಂಥದ್ದು. ಜುಲೈಯ ಉತ್ತರ ಭಾಗ, ಆಗಸ್ಟಿನ ದಕ್ಷಿಣ ಭಾಗ, ಇದು ಆಟಿ. ತುಳು ತಿಂಗಳಲ್ಲಿ ಬರುವಂಥದ್ದು 4ನೇ ತಿಂಗಳು, ಪಗ್ಗು, ಬೇಷ್ಯ, ಕಾರ್ತೆಲ್, ಆಟಿ, 4ನೇ ತಿಂಗಳು. ಇದೆಲ್ಲ ಇವತ್ತಿನ ನಮ್ಮ ಪುಟಾಣಿ ಮಕ್ಕಳಿಗೆ ಗೊತ್ತಿರಲಿಕ್ಕಿಲ್ಲ ಆಟಿ ಅಂದರೆ ಏನು. ಹಾಗಾದರೆ ಆಟಿಗೆ ಯಾಕೆ ಮಹತ್ವ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಆಟಿ ತಿಂಗಳಲ್ಲಿ ಬರುವಷ್ಟು ಕಾರ್ಯಕ್ರಮಗಳು ಬೇರೆ ಯಾವ ತಿಂಗಳಲ್ಲಿ ಕೂಡ ಇಲ್ಲ. ಅಂದರೆ ನಮ್ಮ ಮನೆಯಲ್ಲಿ ಆಚರಿಸುವಂಥ ಕಾರ್ಯಕ್ರಮಗಳು ಸಾರ್ವಜನಿಕವಾಗಿ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡುವುದಿಲ್ಲ. ಪ್ರತಿ ಒಂದು ತಿಂಗಳಲ್ಲಿ ಕೂಡ ಒಂದೊಂದು ಕಾರ್ಯಕ್ರಮಗಳಿದೆ ಇವತ್ತು. ಆದರೆ ಆಟಿ ತಿಂಗಳಲ್ಲಿ ನಾವು ಎಲ್ಲ ಮನೆಯವರು ಒಟ್ಟಾಗಿ ಸೇರಿಕೊಂಡು ಮಾಡುವಂಥ ಕಾರ್ಯಕ್ರಮಗಳು ತುಂಬ ಇದೆ. 50 ವರ್ಷಗಳ ಹಿಂದೆ ನಾವು ಹೋಗಬೇಕಾಗಿದ್ರೆ ಆಟಿ ತಿಂಗಳಿಗೆ ಎಷ್ಟು ಕಷ್ಟ ಇತ್ತು ಅನ್ನೋದಂತ ಹೇಳಿದರೆ, ಇವತ್ತು ನಿನ್ನೆ ಮೊನ್ನೆ ಅಥವಾ ಇವತ್ತಿನ ಬರುವಂಥ ಮಳೆ ಇದೆ ಅಲ್ಲ, ಇದು ಆ ಕಾಲದಲ್ಲಿ ಕೂಡ ಹಾಗೇ ಇತ್ತು. ತುಂಬ ಮಳೆ ಅಂದರೆ ತುಂಬ ಮಳೆ. ನಮಗೆ ಅದು ತುಂಬ ಮಳೆ ಅಂತ ಕಾಣುವುದು ಯಾವಾಗ? ಇವತ್ತು ಯಾಕೆ ಆ ಮಳೆಗೆ ಅಷ್ಟೊಂದು ನಾವು ಪ್ರಾಧಾನ್ಯತೆ ಕೊಡುವುದಿಲ್ಲ ಅಂತ ಆಗಿದ್ರೆ, ಇವತ್ತು ನಮಗೆ ಎಷ್ಟೇ ಮಳೆ ಬಂದರೂ ಕೂಡ ನಮಗೆ ಆ ಕಡೆ ಈ ಕಡೆ ನೋಡಲಿಕ್ಕೆ ಮನೆಗಳಿದೆ, ರಸ್ತೆಗಳಿದೆ, ಓಡಾಡುವಂಥ ವಾಹನಗಳಿದೆ, ಮಾತಾಡತಕ್ಕಂಥ ಜನಸಂಚಾರ ಇದೆ. ನಮಗೆ ಅದರ ಕಷ್ಟವೇ ಗೊತ್ತಾಗುವುದಿಲ್ಲ. ಆದರೆ ಹಿಂದೆ 50 ವರ್ಷಗಳ ಹಿಂದೆ ರಸ್ತೆಗಳು ಇಲ್ಲ, ಬಸ್ಸುಗಳಿಲ್ಲ, ಹತ್ತಿರ ಮನೆಗಳಿಲ್ಲ, ಕಟ್ಟಡಗಳಿಲ್ಲ, ಇಷ್ಟು ಜನಸಂಖ್ಯೆ ಒಟ್ಟಾಗಿ ಮಾತನಾಡುವಾಗಿಲ್ಲ. ಆದ್ದರಿಂದ ನಮಗೆ ಅದು ಕಷ್ಟ ಅಂತ ಅನಿಸಿದೆ. ಜನ ಕೃಷಿ ಪ್ರಧಾನವಾದಂಥ ಭೂಮಿಯನ್ನು ಉಳುವ ರೀತಿಯಲ್ಲಿ ಒಂದು ಕಡೆ ಅವರು ಕಷ್ಟಪಡುತ್ತಿದ್ದರೆ, ಮನೆಯಿರತಕ್ಕಂಥ ಜನ ಆ ಕೃಷಿಗೆ ಬೇಕಾದಂಥ ಸವಲತ್ತುಗಳನ್ನು ಒದಗಿಸಿಕೊಡುವುದು, ಅವರಿಗೆ ಹೊತ್ತೊತ್ತಿಗೆ ಸರಿಯಾಗಿ ಊಟದ ವ್ಯವಸ್ಥೆ ಮಾಡುವಂಥದ್ದು, ಇದೆಲ್ಲ ಆಗಿನ ಕಾಲದಲ್ಲಿ ಪ್ರಚಲಿತ ಇದ್ದಂಥ ವಿಚಾರಗಳು. ಶಾಲೆಗೆ ಹೋಗಬೇಕಾಗಿದ್ದರೆ ಗೊರಬೆ ಹಿಡುಕೊಂಡು ಶಾಲೆಗೆ ಹೋದವ ನಾನು 50 ವರ್ಷಗಳ ಹಿಂದೆ. ಗೊರಬೆ ಅಂತ ಹೇಳಿದರೆ ಈಗಿನ ಮಕ್ಕಳಿಗೆ ಏನು ಅಂತ ಗೊತ್ತಿಲ್ಲ. ಸರಿಯಾದ ರೀತಿಯಲ್ಲಿ ಶರ್ಟು ಅಥವಾ ಚಡ್ಡಿ ಇರಲಿಲ್ಲ, ಪ್ಯಾಂಟಿನ ವ್ಯವಸ್ಥೆ ಬಿಡಿ, ಆ ಕಾಲದಲ್ಲಿ ಪ್ಯಾಂಟೇ ಇರಲಿಲ್ಲ. ಸರಿಯಾದ ಚಡ್ಡಿ ವ್ಯವಸ್ಥೆ ಕೂಡ ಹಾಕಿಕೊಂಡು ಶಾಲೆಗೆ ಹೋಗುವಂಥ ಅವಸ್ಥೆ ಇರಲಿಲ್ಲ. ಪುಸ್ತಕ ತೆಗೊಳ್ಳಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ.
ನಮಗೆ ಶಾಲೆಯಲ್ಲಿ ಶಿಕ್ಷಕರ ಭಯ ಇತ್ತು. ಯಾವುದೇ ಕಾರಣಕ್ಕೂ ಪುಸ್ತಕಗಳು ಒದ್ದೆ ಆಗಬಾರದು ಅಂತ ಹೇಳಿಕೊಂಡು ಶಿಕ್ಷಕರು ನಮ್ಮನ್ನು ಜೋರು ಮಾಡುವಾಗ ನಾವು ಆ ಭಯವನ್ನು ಇಟ್ಟುಕೊಂಡು ಶಾಲೆಗೆ ಹೋಗಬೇಕಾದ್ರೆ ಪುಸ್ತಕವನ್ನು ಬಟ್ಟೆ ಒಳಗೆ ಇಟ್ಟುಕೊಂಡು ಪುಸ್ತಕ ಒದ್ದೆ ಆಗಬಾರ್ದಂತೆ ನಾವು ಓಡ್ತಾ ಇದ್ದೆವು ಶಾಲೆಗೆ. ಆವತ್ತಿನ ಶಿಕ್ಷಕರು ನಮಗೆ ಆ ರೀತಿಯ ಪಾಠ ಹೇಳಿದರು. ಇವತ್ತಿನ ತಾಯಂದಿರು ಏನು ಹೇಳ್ತಾ ಇದ್ದಾರೆ, ಶಾಲೆಯಿಂದ ಬರುವಾಗ ಯಾವುದೇ ಕಾರಣಕ್ಕೂ ನಿನ್ನ ತಲೆ ಒದ್ದೆ ಆಗಬಾರದು, ಶೀತ ಆಗ್ತದೆ, ಜ್ವರ ಬರ್ತದೆ. ಅದಕ್ಕೆ ಈಗಿನ ಮಕ್ಕಳು ಪುಸ್ತಕವನ್ನು ತಲೆ ಇಟ್ಟುಕೊಂಡು ಬರ್ತಾ ಇದ್ದಾರೆ. ಯಾಕೆ? ಪುಸ್ತಕ ಒದ್ದೆ ಆದರೂ ಪರವಾಗಿಲ್ಲ, ತಲೆ ಒದ್ದಾಗಬಾರದು, ಶೀತ ಆಗಬಾರದು, ಚಳಿ ಆಗಬಾರದು. ಇದು ಇಷ್ಟು ವ್ಯತ್ಯಾಸ ಸಾಮಾನ್ಯವಾಗಿ. ಅಂದರೆ ಪುಸ್ತಕದ ಬಗ್ಗೆ ಬಹಳಷ್ಟು ಕಾಳಜಿ ಇವತ್ತಿನ ಮಕ್ಕಳಿಗೆ ಇಲ್ಲ. ಆ ಕಾಲದ ಮಕ್ಕಳಿಗೆ ಮಾತ್ರ ಪುಸ್ತಕದ ಕಾಳಜಿ ಇತ್ತು. ಅದು ಅಂದಿನ ಆ ಒಂದು ಪರಿಸ್ಥಿತಿ. ಜನರಿಗೆ ಸರಿಯಾದ ಊಟದ ವ್ಯವಸ್ಥೆ ಇರಲಿಲ್ಲ, ಕಷ್ಟದ ಕಾಲ, ಸರಿಯಾದ ಹೊತ್ತಿಗೆ ಊಟ ಇಲ್ಲ, ಸರಿಯಾದ ಹೊತ್ತಿಗೆ ಕಾಫಿ ತಿಂಡಿ ಇಲ್ಲ ಆಗಿನ ಕಾಲದಲ್ಲಿ. ಆದರೆ ಇವತ್ತು ಅದು ಯಾವುದಕ್ಕೂ ಕೂಡ ಕೊರತೆ ಇಲ್ಲ. ಯಾವುದಕ್ಕೂ ಕೊರತೆ ಇಲ್ಲ ಅಂದರೆ ಯಾವುದಕ್ಕೂ ಕೊರತೆ ಇಲ್ಲ. ಆದರೆ ಒಂದು ಮಹತ್ವ ಏನಂತ ಹೇಳಿದರೆ, ಆಗಿನ ಕಾಲದ ಒಂದು ಜಾನಪದ ಕಾರ್ಯಕ್ರಮ ಏನಂತ ಹೇಳಿದ್ರೆ ಆಟಿಕಡಂಜ. ನಮಗೆ ಗೊತ್ತಿದೆ, ಇವತ್ತು ಬಹಳ ಅಪರೂಪದಲ್ಲಿ ಕಾಣ್ತೇವೆ. ಆದರೆ ಆ ಕಾಲದಲ್ಲಿ ಆಟಿಕಡಂಜ ಬರ್ತಾನೆ ಅಂತ ಆಗಿದ್ದರೆ ನಮಗೆಲ್ಲ ಬಹಳ ಖುಷಿ. ಇವತ್ತು ಆಟಿಕಡಂಜ ಬರ್ತಾನೆ, ಅವನ ಚೆಂಬರೆಯ ಶಬ್ದ ಕೇಳ್ತದೆ, ಅವನ ಕುಣಿತ ಇದೆ, ಅವನ ನಾಟ್ಯ ಇದೆ, ಅವನ ಪಾರ್ದನೆ ಇದೆ, ಡೋಲು ಇದೆ, ಎಲ್ಲವೂ ಇದೆ. ಅದರ ಉದ್ದೇಶ ಕೂಡ ಇತ್ತು. ವೈಜ್ಞಾನಿಕವಾದಂಥ ರೀತಿ ಏನಂತ ಹೇಳಿದರೆ, ಆಟಿಕಡಂಜ ಬರುವಂಥ ಆ ಸಂದರ್ಭದಲ್ಲಿ ಪ್ರಚಲಿತ ಇದ್ದಂಥ ಆ ಭಾಗದಲ್ಲಿರ್ತಕ್ಕಂಥ ರೋಗ ರುಜಿನಗಳು ನಾಶ ಆಗುತ್ತದೆ. ಅವ ಒಂದು ಶಿವನ ಪ್ರತಿರೂಪ, ಎಲ್ಲ ಕಾರ್ಯಕ್ರಮಗಳಾಗುತ್ತದೆ. ಅವ ಬಂದಾಗ ಕಳಸೆ ಮತ್ತು ಭತ್ತವನ್ನು ನಾವು ಕೊಡುವಂಥ ಪರಿಸ್ಥಿತಿ ಇತ್ತು. ಕಳಸೆ ಬಾರ್ ಅಂತ ಹೇಳಿದರೆ ಒಂದು ಕಳಸೆ ಬಾರ್ ಕೊಡುವುದಂತ ಅರ್ಥ ಅಲ್ಲ. ಆ ಕಳಸೆಯಲ್ಲಿ ತುಂಬಿರತಕ್ಕಂಥ ಬಾರಿನಲ್ಲಿ ಒಂದಷ್ಟು ಅಂಶವನ್ನು ಆಟಿಕಡಂಜನಿಗೆ ನಾವು ತಡುಪೆ ಅಂತ ಆ ಕಾಲದ, ಈಗ ಗೊತ್ತಿಲ್ಲ, ತಡುಪೆಯಲ್ಲಿ ಜನ ಕೊಡ್ತಾ ಇದ್ದರು, ಮನೆ ಯಜಮಾನತಿ. ಅದನ್ನು ಅವ ಸ್ವೀಕರಿಸಿಕೊಂಡು ಸಂತೋಷವಾಗಿ ಹೋಗ್ತಾ ಇದ್ದ. ಅವ ಮಾತ್ರ ಹೋಗುವುದಲ್ಲ, ಅವನೊಟ್ಟಿಗೆ ಅಲ್ಲಿದ್ದಂಥ ಜನ, ಮನೆಯ ಮಕ್ಕಳು ಕೂಡ ಹೋಗ್ತಾ ಇದ್ದರು, ಇನ್ನೊಂದು ಮನೆಗೆ, ಮತ್ತೊಂದು ಮನೆಗೆ. ಅದೊಂದು ಖುಷಿ ಆಗಿನ ಕಾಲದಲ್ಲಿ. ಅಷ್ಟು ಮಹತ್ವ ಆ ಕಾಲದಲ್ಲಿತ್ತು. ರಾಜ ನಮ್ಮನೆಯ ಮೀಸೆ, ದೊಡ್ಡ ಹರದಳ ಇದಾಕುವಂಥದ್ದು, ದೊಡ್ಡ ಒಂದು ಮುಟ್ಟಾಲೆ ಇಡುವಂಥದ್ದು, ಅವನ ಕುಣಿತ, ಇದೆಲ್ಲ ಒಂದು ನೋಡಲಿಕ್ಕೆ ಆ ಕಾಲದಲ್ಲಿ ಅದು ಚೆಂದ ಇತ್ತು. ಆದ್ದರಿಂದ ಅದು ಕೂಡ ಒಂದು ಆಟಿದಿಂಗಳ ಒಂದು ಭಾಗ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇನ್ನೊಂದು ಜನಪದ ಶೈಲಿ ಆಗಿರ್ಬೋದು. ಆವತ್ತು ಮದುವೆ ಮಾಡುವುದೇ ಬಹಳ ಕಷ್ಟ. ಒಂದು ವೇಳೆ ಮದುವೆ ಆದರೆ ಆ ಆಟಿ ತಿಂಗಳಲ್ಲಿ ಮದುಮಗಳನ್ನು ತಾಯಿ ಮನೆಗೆ ಕಳಿಸಿಕೊಡಬೇಕು ಅನ್ನತಕ್ಕಂಥ ಒಂದು ನಿಯಮ ಇತ್ತು. ಇಡೀ ಒಂದು ತಿಂಗಳು ಆಟಿ ಕೂತುಕೊಳ್ಬೇಕು ಮನೆಯಲ್ಲಿ, ತಾಯಿ ಮನೆಯಲ್ಲಿ. ಕಾರಣ ಯಾಕೆ ಅಂತ ಹೇಳಿದರೆ ಯಾರಿಗೂ ಗೊತ್ತಿಲ್ಲ ಇವತ್ತು. ಆಗಿನ ಕಾಲದ ಏನಂತ ಹೇಳಿದರೆ, ವರ್ಷ ಪೂರ್ತಿ ಮನೆಯಲ್ಲಿ ಆಕೆ ಕೆಲಸದಲ್ಲಿ ಮಗ್ನರಾಗಿರ್ತಾಳೆ, ವ್ಯವಸಾಯದಲ್ಲಿ ಮಗ್ನರಾಗಿರ್ತಾಳೆ. ಕೃಷಿ ಪ್ರಧಾನವಾದ ದೇಶ ನೋಡಿ, ಎಲ್ಲ ಕೆಲಸವನ್ನು ಮಾಡ್ತಾಳೆ. ಆ ಒಂದು ತಿಂಗಳಾದರೆ ಅವಳಿಗೆ ರೆಸ್ಟ್ ಸಿಗಲಿ, ವಿಶ್ರಾಂತಿ ಸಿಗಲಿ ಅಂತ ಹೇಳ್ಕೊಂಡು ತಾಯಿ ಮನೆಗೆ ಕಳಿಸ್ತಾ ಇದ್ದರು. ಆ ಒಂದು ತಿಂಗಳು ಪೂರ್ತಿ ಅವಳು ತಾಯಿ ಮನೆಯಲ್ಲಿ ಅವಳು ಕೂತ್ಕೊಳ್ಬೇಕಾಗಿತ್ತು ಆ ಕಾಲದಲ್ಲಿ. ಆದರೆ ಇವತ್ತು ಇಲ್ಲ, 3 ದಿವಸ ಕೂತುಕೊಂಡ್ರೂ ಕೂಡ ಯಾವಾಗ ಬರುವುದಂತ ಫೋನ್ನ ಮೂಲಕ ಕೇಳ್ಕೊಳ್ತಾರೆ. ಅರಿಶನ್ನ ಕಳಿಸಲೇ ಇಲ್ಲ ಆಟಿ ತಿಂಗಳಲ್ಲಿ ಮದುವೆ ಆದ ಸಂದರ್ಭದಲ್ಲಿ. ಯಾಕೆ ಅಂತ ಹೇಳಿದರೆ ಈಗ ಕಾಲ ಬದಲಾವಣೆ ಆಗಿದೆ. ಇದು ಆಟಿ ಅಂತ ಹೇಳಿದರೆ ನಮಗೆ ಇವತ್ತು ವಿಜೃಂಭಿಸುವಂಥ ಕಾಲ. ನಾವು ನೋಡ್ಬೋದು ನೋಡಿ, ಆಟಿ ತಿಂಗಳವೇನು ಇವತ್ತು ಅಣುಕು ಪ್ರದರ್ಶನ ನಾವು ಮಾಡ್ತಾ ಇದ್ದೇವೆ, ಇದೆಲ್ಲ ಆಗಿನ ಕಾಲದಲ್ಲಿ ಇತ್ತ? ಆ ಕಾಲದಲ್ಲಿ ಈ ರೀತಿಯ ಒಂದು ವಿಶೇಷವಾದಂಥ ಬಗೆಯ ತಿಂಡಿ ತಿನಿಸುಗಳಿತ್ತ? ಇದೊಂದು ಅಣುಕು ಅದರದ್ದು. ಇವತ್ತು ನಾವು ಮಾಡೋದು, ನಮ್ಮ ಮಕ್ಕಳಿಗೆ ಅದರ ಬಗ್ಗೆ ಗೊತ್ತಾಗಲಿಕ್ಕಿಲ್ಲ. ಈ ಮಕ್ಕಳು ಏನು ತಿಳ್ಕೊಳ್ತಾರೆ, ಆ ಕಾಲದಲ್ಲಿ ಕೂಡ ಇಷ್ಟು ವಿಜೃಂಭಿಸುವಂಥ ಪದಾರ್ಥಗಳೆಲ್ಲ ಇತ್ತು ಅಂತ ಹೇಳಿಕೊಂಡು ಈ ಮಕ್ಕಳ ಭಾವನೆಗೆ ಅಥವಾ ತಲೆಗೆ ಹೋಗ್ತದೆ. ಆಗ ಇರಲಿಲ್ಲ ಇಷ್ಟೊಂದು ಕಷ್ಟ. ಆದರೆ ಇಂಥ ವಸ್ತುಗಳಿತ್ತು, ಇಂತು ಗಮಗಮಿಸುವಂಥ ಪರಿಮಳ ಇರಲಿಲ್ಲ ಆ ಕಾಲದಲ್ಲಿ. ಇವತ್ತು ಬಹುಶಃ ಇಷ್ಟು ಜನ ತರಲಿಕ್ಕೆ ಭಾಳ ಕಷ್ಟ ಆಗಿರ್ಬೋದು. ಯಾಕೆಂದರೆ ಕಳೆದ 2-3 ದಿವಸಗಳಿಂದ ವಿದ್ಯುತ್ ಶಕ್ತಿ ಕೈಗೊಟ್ಟಿದೆ. ಇವತ್ತಿನ ಪಾಪ ನಮ್ಮ ಮನೆಯ ಯಜಮಾನಿಗೆ ಭಾಳ ಕಷ್ಟ ಆಗಿರ್ಬೋದು. ಈ ಮಧ್ಯರಾತ್ರಿಯಲ್ಲಿ ಬೆಳಗ್ಗೆ ಎದ್ದುಕೊಂಡು ಆ ಕತ್ತಲೆ ಶಿಮಿನಿ ದೀಪದಲ್ಲಿ ಕ್ಯಾಂಡ್ಲಿನಲ್ಲಿ ಈ ಪದಾರ್ಥವನ್ನು ನಾವು ಹೇಗೆ ಮಾಡೋದು, ಕಷ್ಟಪಡುವುದು. ಒಂದಷ್ಟು ಇಡೀ ಶಾಪವನ್ನು ಕೂಡ ಗಂಡಂದರಿಗೆ ಕೊಟ್ಟಿರ್ಬೋದು. ಇದೆಲ್ಲ ಬೇಕಿತ್ತ ನಿಮಗೆ ಅಂತ ಹೇಳಿಕೊಂಡು. ಅದು ಏನೇ ಆಗಲಿ, ಅಂಥ ಒಂದು ಸವಿ ನೆನಪನ್ನು ನಾವು ಮತ್ತೆ ಮರುಕಳಿಸುವಂಥದ್ದು ಒಂದು ಅವಕಾಶ ನಮಗೆ ಸಿಕ್ಕಿದೆ. ಅದನ್ನು ನಾವು ಇವತ್ತು ಇದು ಪ್ರತಿ ವರ್ಷ ಮಾಡ್ತಾ ಇದ್ದೇವೆ ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನ. ಆಟಿ ತಿಂಗಳಲ್ಲಿ ಮತ್ತೊಂದು ಏನಂತ ಹೇಳಿದರೆ, ಹಿರಿಯರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ.
ನಮ್ಮಿಂದ ಮರೆಯಾದಂತಹ, ನಮ್ಮಿಂದ ದೂರ ಆದಂತಹ, ಕೈಲಾಸ ಸೇರಿದಂತಹ ನಮ್ಮ ಹಿರಿಯರು ಯಾರಿದ್ದಾರೆ ಅವರನ್ನು ನೆನಪಿಸುವಂಥ ಕಾರ್ಯಕ್ರಮ ಕೂಡ ಆಟಿ ತಿಂಗಳಲ್ಲಿ ಆಗ್ತಾ ಇತ್ತು. ನಮಗೆ ಅದು ಗೊತ್ತಿಲ್ಲ. ಸತ್ತವರನ್ನು ನೆನಪಿಸುವಂಥದ್ದು, ಸತ್ತವರನ್ನು ಮನೆಗೆ ಮತ್ತೊಮ್ಮೆ ಆಹ್ವಾನಿಸುವಂಥದ್ದು, ಇದು ಈ ಕಾರ್ಯಕ್ರಮ ಆಟಿ ತಿಂಗಳಲ್ಲಿ ಒಂದು ಕಾರ್ಯಕ್ರಮ ಅಂತ ಅದನ್ನು ಮಾಡ್ತಾ ಇದ್ದಾರೆ. ಇವತ್ತು ಕೂಡ ಮಾಡ್ತಾ ಇದ್ದಾರೆ. ಹಿರಿಯರನ್ನು ಗಮನಿಸುವಂಥದ್ದು ಕುಳೆ ಕುಳೆಗೂ ಬಲ ಶೂನ್ಯ ಅಂತ ನಾವು ಹೇಳ್ತೇವೆ. ಅದು ಕುಲೆ ಅಲ್ಲ, ನಮ್ಮ ಹಿರಿಯರು. ನಮಗೆ ಇವತ್ತು ಕುಲೆ ಅಂತ ಹೇಳಿದ್ರೆ ನಾಳೆ ನಮ್ಮ ಮಕ್ಕಳಿಗೆ ನಾವು ಕುಲೆ ಆಗ್ತೇವೆ. ನಮ್ಮ ಹಿರಿಯರನ್ನು ಗೌರವಿಸುವಂಥ ಒಂದು ಕಾರ್ಯಕ್ರಮ ಇವತ್ತು ಈ ತಿಂಗಳಲ್ಲಿ ಪ್ರತಿಯೊಂದು ಮನೆಯಲ್ಲಿ ಕೂಡ ಮಾಡುವಂಥ ಒಂದು ಕಾರ್ಯಕ್ರಮ. ಯಾವುದೇ ಶುಭ ಕಾರ್ಯಕ್ರಮಗಳು ಈ ತಿಂಗಳಲ್ಲಿ ಇಲ್ಲ. ಮದುವೆ ಇರ್ಬೋದು, ಮನೆ ಒಕ್ಕಲು ಇರ್ಬೋದು, ಅಥವಾ ಇನ್ನೇನಿರ್ಬೋದು, ಇಲ್ಲ. ಇವತ್ತು ಎಲ್ಲ ದೇವಸ್ಥಾನಗಳಿಗೆ ಬಾಗಿಲು ಹಾಕಿದಂಥ ಸಂದರ್ಭ. ಯಾವ ದೇವಸ್ಥಾನಗಳು ಕೂಡ ಇವತ್ತು ಆಟಿ ತಿಂಗಳಲ್ಲಿ ಪೂಜಾ ಕೈಂಕರ್ಯಗಳು ಇರುವುದಿಲ್ಲ, ದೈವಸ್ಥಾನಗಳು ಕೂಡ ಇಲ್ಲ. ಆದರೂ ನಾವು ಹೊರಗೆ ಹೋಗಿ ಕೈ ಮುಗಿದುಕೊಂಡು ಬರ್ತಾ ಇದ್ದೇವೆ ಅಂತ. ಆಟ ಅಂದರೆ ಅಷ್ಟು ಕಠಿಣವಾದಂಥ ತಿಂಗಳು ಅನ್ನುವಂಥದ್ದನ್ನು ನಾವು ತಿಳ್ಕೊಂಡಿದ್ದೇವೆ. ಜೀವನ ಹೇಳಿದಾಗೆ ಆಟಿ ತಿಂಗಳಲ್ಲಿ ಬರುವಂಥ ಬಹಳ ಪ್ರಮುಖವಾದಂಥ ಒಂದು ವಿಚಾರ ಅಂತ ಹೇಳಿದ್ರೆ ಆಟಿ ತಿಂಗಳ ಅಮಾವಾಸ್ಯೆ. ಹಾಳೆ ಮರದ ಕೆತ್ತೆಯನ್ನು ಸವೆಸಿ ಅದರ ರಸ ತೆಗೆದು ಕುಡಿಯುವಂಥ ಒಂದು ಪದ್ಧತಿ ಹಿಂದಿನ ಕಾಲದಲ್ಲಿ ಇದ್ದಂಥ ಪದ್ಧತಿ, ಬಹಳಷ್ಟು ಹಿಂದಿನ ಕಾಲದ ಪದ್ಧತಿ ಅವತ್ತು ಕೂಡ ಇತ್ತು. ಅದನ್ನು ಬೆಳಗ್ಗೆ ಆಗುವುದಕ್ಕಿಂತ ಮುಂಚೆ ಸುಮಾರು 3-4 ಗಂಟೆ ಹೊತ್ತಿಗೆ ಹೋಗಿ ಅದನ್ನು ಕಲ್ಲಿನಿಂದ ಜಜ್ಜಿ ತೆಗೆಯಬೇಕಾದಂಥ ಒಂದು ಪ್ರಸಂಗ ಇತ್ತು. ಯಾರೋ ಹೇಳ್ತಿದ್ರು ಹಿರಿಯರು, ಅದನ್ನು ತೆಗೆಯಬೇಕಾಗಿದ್ದರೆ ಬತ್ತಲೆ ಹೋಗಬೇಕು, ಬಟ್ಟೆ ಇರಬಾರದು. ಅದು ಯಾಕೆ ಅಂತ ಗೊತ್ತಿಲ್ಲ. ಬಟ್ಟೆ ಇಲ್ಲದೆ ಬತ್ತಲೆಯಾಗಿ ತೆಗೆದುಕೊಂಡು ಅದನ್ನು ಕಲ್ಲಿನಿಂದ ಜಜ್ಜಿ ತೆಗೆದು ಅದನ್ನು ಮನೆಗೆ ತರಬೇಕು ಅನ್ನೋಂಥದ್ದು. ಯಾಕಂದರೆ ಬಟ್ಟೆ ಗೊತ್ತಾಗೋದಿಲ್ಲ, ಯಾಕಂದರೆ ಮಧ್ಯರಾತ್ರಿ ಹೋಗುವಂಥದ್ದು ಕಾಣುವುದಿಲ್ಲ ಅಂತ ಒಂದು ಪದ್ಧತಿ ಕೂಡ. ಹಾಗಾದರೆ ಆ ರಸವನ್ನು ನಾವು ಯಾಕೆ ಕುಡಿಬೇಕಂತ ಅದಕ್ಕೆ ವೈಜ್ಞಾನಿಕ ಕಾರಣ ಇದೆ. ಆ ರಸಕ್ಕೆ. ಇವತ್ತು ನಾನು ಕೂಡ ಮೊನ್ನೆ ಕುಡಿದಿದ್ದೇನೆ. ಕೈಯಲ್ಲಿ ಮೊದಲಿಗೆ ಒಂದು ತುಂಡು ಬೆಲ್ಲವನ್ನು ಕೈಯಲ್ಲಿ ಹಿಡ್ಕೊಂಡು ನಾನು ಕುಡಿದಿದ್ದೇನೆ. ಕಷ್ಟ ಆಗುತ್ತದೆ ಕುಡಿಯಲಿಕ್ಕೆಲ್ಲ ಇದ್ದರೆ. ಅದರಲ್ಲಿ ಅನೇಕ ಕಾಯಿಲೆಗಳು ವಾಸಿಯಾಗುವಂಥ ಶಕ್ತಿ ಅದಕ್ಕಿದೆ ಆ ರಸಕ್ಕೆ. ದೊಡ್ಡ ದೊಡ್ಡ ಮಾರಕ ಕಾಯಿಲೆ ಏನಿದೆಯೋ ಅಂಥ ಕಾಯಿಲೆಗಳಿಗೆ ಅದು ರಾಮಬಾಣ. ಅದನ್ನು ಇವತ್ತು ನಾವು ಚಿಕ್ಕ ಮಕ್ಕಳಿಗೆ ಕೊಡುವುದರಿಂದ ಮುಂದಕ್ಕೆ ಮಕ್ಕಳ ಶರೀರ ಬೆಳೆಯುವಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಅಂಥ ಮಾರಕ ಕಾಯಿಲೆಗಳು ಬರುವುದಿಲ್ಲ ಅನ್ನತಕ್ಕಂಥ ವೈಜ್ಞಾನಿಕ ಸತ್ಯ. ಸೊ ಆ ಎಲ್ಲ ಅಂಶಗಳು ಅದರಲ್ಲಿ ಅಡಗಿರುವ ಕಾರಣ ಆ ತಿಂಗಳಿಗೆ ಬಹಳಷ್ಟು ಮಹತ್ವ ಇದೆ ಅಂತ ನಾವು ಅಂದುಕೊಂಡಿದ್ದೇವೆ. ಇನ್ನು ಕೊನೆಯದಾಗಿ ಹೇಳುವಂಥದ್ದು ತಿಂಡಿ ತಿನಿಸುಗಳು. ಇವತ್ತು ನಮಗೆಲ್ಲ ಬೇರೆ ಬೇರೆ ವೈವಿಧ್ಯಮಯದಲ್ಲಿ ಗಮಗಮಿಸುವಂಥ ತಿಂಡಿ ತಿನಿಸುಗಳು ಇದೆ. ಈ ರೀತಿಯಲ್ಲಿ ಇರಲಿಲ್ಲ. ಆದರೆ ಆ ತಿಂಡಿ ಸಾಮಗ್ರಿಗಳು, ಪದಾರ್ಥಗಳು ಆ ರೀತಿಯಲ್ಲಿ ಇತ್ತು. ಅದು ಉಪ್ಪಳ ಬಚ್ಚಲಿ ಇರ್ಬೋದು, ತಿಮರೆ ಚಟ್ನಿ ಇರ್ಬೋದು, ಮತ್ತೊಂದಿರ್ಬೋದು, ಎಟ್ಟಿಗಸಿ ಇರ್ಬೋದು, ಕೊಳ್ಳಜಾರು ಚಟ್ನಿ ಇರ್ಬೋದು, ತಜಂಕಿ ಇರ್ಬೋದು, ತಿಮರೆ ಇರ್ಬೋದು. ಅಂದರೆ ನೆಲದಲ್ಲಿ ಏನೆಲ್ಲ ಸಿಗ್ತಾ ಇತ್ತು ಅದನ್ನು ಮನುಷ್ಯ ಸೇವನೆ ಮಾಡಿಕೊಳ್ತಾ ಇದ್ದ. ತೇಟ್ಲ ಅದರಲ್ಲಿ ವೈಜ್ಞಾನಿಕ ಕಾರಣ ಕೂಡ, ಆಯುರ್ವೇದಿಕ ಶಕ್ತಿ ಅದರಲ್ಲಿದೆ. ಅದಕ್ಕೋಸ್ಕರ ನಾವು ಅದನ್ನು ತಿನ್ನುವಂಥದ್ದು. ಇವತ್ತು ಯಾರೂ ಅದನ್ನು ಬಗ್ಗೆ ಗಮನ. ಆದರೆ ತಿಮರೆ ಚಟ್ನಿ ಅಂದರೆ ತಿಂದಷ್ಟು ಕಣ್ಣಿಗೆ ಬಹಳಷ್ಟು ದೃಷ್ಟಿ ದೋಷ ಉಂಟಾಗುವುದಿಲ್ಲ ಅಂತಕ್ಕಂಥ ವೈಜ್ಞಾನಿಕ ಸತ್ಯ ಇದೆ ತಿಮರೆ ಚಟ್ನಿಯಲ್ಲಿ. ಅದಕ್ಕೊಂದು ಅಷ್ಟು ಶಕ್ತಿ ಇದೆ. ಆರೋಗ್ಯದಾಯಕವಾಗಿ ಕೂಡ ಅದು ಬಹಳ ಉತ್ತಮವಾಗಿರುವಂಥ ಒಂದು ಶಕ್ತಿ. ಅದರಿಂದ ನೀವೆಲ್ಲ ಇವತ್ತು ಬಹಳ ಒಳ್ಳೆಯ ವ್ಯವಸ್ಥೆಯಲ್ಲಿ ಇವತ್ತು ಒಂದು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಿದ್ದೀರಿ, ಸಿಹಿಯನ್ನು ಅನುಭವಿಸಲಿಕ್ಕೆ ಬಂದಿದ್ದೀರಿ. ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲಿ. ಇದೆಲ್ಲ ಕಾರ್ಯಕ್ರಮಕ್ಕೆ ಸೂತ್ರಧಾರರಾಗಿದ್ದು ನಮ್ಮ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರು ಮತ್ತು ಎಲ್ಲ ಸರ್ವ ಸದಸ್ಯರ ಒಂದು ಸಹಕಾರ. ಇದು ಪ್ರತಿ ವರ್ಷ ಕೂಡ ಈ ಒಂದು ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೇವೆ ಕಳೆದ ವರ್ಷದಲ್ಲಿ. ಇದು ಯಾಕೆ ಅಂತ ಹೇಳಿದರೆ ಈ ಹೆಸರಿನಲ್ಲಾದರೂ ನಾವೆಲ್ಲ ಒಂದು ಒಟ್ಟಾಗುವ, ಇಡೀ ಕುಟುಂಬ ಒಟ್ಟಾಗುವ, ಮನೆ ಮಕ್ಕಳೆಲ್ಲ ಒಟ್ಟಿಗೆ ಸೇರುವ, ಒಟ್ಟಿಗೆ ಸವಿಯುವ, ಖುಷಿ ಪಡುವ ಅನ್ನೋದನ್ನ ಒಂದೇ ಒಂದು ಉದ್ದೇಶ ಹೊರತು ನಿಮಗೆ ಶಿಕ್ಷೆ ಕೊಡಬೇಕು, ಕರೆಂಟ್ ಇಲ್ಲದಿದ್ದರೂ ಕಷ್ಟಪಡಬೇಕು, ಖಂಡಿತ ಅಲ್ಲ. ಆದ್ದರಿಂದ ಇವತ್ತು ಏನು ಕಷ್ಟಪಟ್ಟಿದ್ದೀರಾ ದಯವಿಟ್ಟು ನಮ್ಮ ಒಂದು ವಿಭಾಗದಿಂದ ನಿಮಗೆ ಅದು ಕ್ಷಮೆ ಇರಲಿ. ಆದರೆ ಮುಂದಿನ ವರ್ಷಕ್ಕೆ ಆ ರೀತಿ ಆಗದಾಗೆ ನಾವೆಲ್ಲ ಪ್ರಯತ್ನ ಮಾಡುವ, ಕಷ್ಟವನ್ನು ದೂರ ಇಟ್ಟು ಸುಖವನ್ನೇ ನಾವು ಪಡೆಯುವಂತ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿರ್ತೇನೆ. ನಹಿ ಜ್ಞಾನೇನ ಸದೃಶಂ ಪಂಡಿರೇಕ ಜ್ಞಾನಗು ಮುಗಿಲಾಯಿನೋ ಓಳೈಜಿ ಅಂಚಿತ್ತಿನ ಜ್ಞಾನದ ತಿರ್ಲಿದ ಮದಿಪು ಆಟಿದ ದಿನದ ಮಹತ್ವ ಹೆಂಚಿನ ಪಂಪಣದ ಬಗ್ಗೆ ಒಂಜಾತ ತಿರ್ಲಿದ ಮದಿಪನು ಉಡಲ್ದಿಂಜಾದಿರೆ ಆನಂದ್ ಕೆ ಅಸೈಗೊಳಿ ಆರೆಗೆ ಉಡಲ್ದಿಂಜಿನ ಸೊಲ್ಮಿನ ಸಂದಾಯ್ತ ಮಲ್ತೊಂದು ಇನ್ನಿತ ಕಾರ್ಯಕ್ರಮಗಳು ಪಾಲ್ಪಡಿನ ಮಾತೆಗಳ ಸೊಲ್ಮಿನ ಸಂದಾಯ್ತ ಮಲ್ಪರೆ ದುಂಬತ್ತ ಬರುಂದಲರೆ ದಾಮೋದರ್ ನಡ ಈ ವೇದಿಕೆದ
ಅಧ್ಯಕ್ಷ ಸ್ಥಾನವನ್ನು ವಹಿಸಿನಂಚಿನ ಅಂಚನೆ ಭಗತ್ ಸಿಂಗ್ ಸೇವಾ ಪ್ರತಿಷ್ಠಾನದ ಅಧ್ಯಕ್ಷರಾಯಿನ ಶ್ರೀ ಜೀವನ್ ಕುಮಾರ್ ತುಕ್ಕೋಟು ಮೇರೆಗೆ ಮಾತೆರ್ನ ಪರವಾದ ಅಂಚನೆ ಪ್ರತಿಷ್ಠಾನದ ಪರವಾದ ಧನ್ಯವಾದ ಕೊರಂದಿಲ್ಲ. ಅಂಚನೆ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಂತಿನಂಚಿನ ನಮ್ಮ ಪ್ರತಿಷ್ಠಾನದ ಗೌರವ ಸಲಹೆಗಾರರನ್ನು ಆನಂದ್ ಕೆ ಅಸೈಕೋಲಿ ಮೇರೆಗೆ ಮಾತೆರ್ನ ಪರವಾದ ಅಂಚನೆ ಪ್ರತಿಷ್ಠಾನದ ಪರವಾದಲ ಧನ್ಯವಾದ ಕೊರಂದಿಲ್ಲ. ಅಂಚನೆ ವೇದಿಕೆಡೆ ಮಲ್ಲ ಬಿನ್ನೆರಾದುಪ್ಪನ ಪ್ರತಿಷ್ಠಾನದ ಗೌರವಾಧ್ಯಕ್ಷರಾಯನ ರಾಕೇಶ್ ಬೈಪಾಸ್ ಬೊಕ್ಕ ಪ್ರಧಾನ ಕಾರ್ಯದರ್ಶಿ ಗಣೇಶ್ ಕಾಪಿಕಾಡ್ ಖಜಾಂಜಿ ಹರೀಶ್ ಅಮ್ಮಲ ಮಗರು ಅಂಚನೆ ಇನ್ನಿತ ಕಾರ್ಯಕ್ರಮದ ಸಂಚಾಲಕರಾಯನ ಪ್ರವೀಣ್ ಬಸ್ತಿ ಮೇರೆಗಳ ಮಾತೆರ್ನ ಪರವಾದ ಅಂಚನೆ ಪ್ರತಿಷ್ಠಾನದ ಪರವಾದ ಕೊರಂದಿಲ್ಲ. ಅಂಚನೆ ಈ ಕಾರ್ಯಕ್ರಮಕ್ಕೂ ಸಭಾಭವನ ನೆತ್ತ ಪದಾಧಿಕಾರಿಗಳ ಪ್ರತಿಷ್ಠಾನದ ಪರವಾದ ಧನ್ಯವಾದ ಕೊರಂದಿಲ್ಲ. ಅಂಚನೆ ಈ ಕಾರ್ಯಕ್ರಮದ ಸೌಂಡ್ಸ್ ವ್ಯವಸ್ಥೆ ಅಂಚನೆ ಛಾಯಾಗ್ರಾಹಕರಾಯನ ತ್ರಿಶೂಲ್ ಶೆಟ್ಟಿ ಮೇರೆಗಳ ಪ್ರತಿಷ್ಠಾನದ ಪರವಾದ ಅಂಚನೆ ಮಾತೆರ್ನ ಪರವಾದಲ ಕಾರ್ಯಕ್ರಮವನ್ನು ಪೊರಲೊಡೆ ನಿರೂಪಣೆ ಮಂಚಿನ ಕೃಷ್ಣ ಪೊನ್ನತ್ತೋಡ್ ಮೇರೆಗಳ ಧನ್ಯವಾದ ಕೊರಂದು ಈ ಕಾರ್ಯಕ್ರಮವನ್ನು ಮುಗಿಸ್ಕೊಂಡಿಲ್ಲ.